ಮಂಗಳೂರು ನಗರದ ಕೊಟ್ಟಾರ ಜಂಕ್ಷನ್ ಬಳಿ ಇರುವಂತಹ ದೇವರಕಟ್ಟೆಯ ಬೃಹತ್ ಅಶ್ವತ್ಥ ಮರವೊಂದು ನಿನ್ನೆ ರಾತ್ರಿ ಬೀಸಿದ ಭಾರೀ ಗಾಳಿಗೆ ಉರುಳಿಬಿದ್ದಿದೆ. ಕೊಟ್ಟಾರದ ದೇವರಕಟ್ಟೆಯ ಪುರಾತನವಾದ ಮರವೊಂದಿದ್ದು ನಿನ್ನೆ ರಾತ್ರಿಯ ಗಾಳಿಗೆ ಇದು ಉರುಳಿಬಿದ್ದಿದೆ. ಬೆಳಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಮೆಸ್ಕಾಂ ಲೈನ್ಮ್ಯಾನ್ಗಳು ಆಗಮಿಸಿ ಮರವನ್ನ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ನಡೆಸಿದ್ರು. ಇಲ್ಲಿ ದ್ವಿಪಥ ರಸ್ತೆ ಇದ್ದು ಮರ ಇನ್ಫೋಸಿಸ್ ಭಾಗದ ಕಡೆಗೆ ಬಿದ್ದ ಕಾರಣ ಇನ್ನೊಂದು ಮಾರ್ಗದಲ್ಲಿ ಸಂಚಾರಕ್ಕೆ ಪೊಲೀಸರು ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ರಾತ್ರಿ ಜನತೆ ಓಡಾಟ ಹಾಗೂ ವಾಹನ ಸಂಖ್ಯೆ ವಿರಳವಾಗಿದ್ದ ಕಾರಣ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ಸ್ಥಳೀಯರು ಹೇಳಿದ್ದಾರೆ. ಮರದ ಗೆಲ್ಲು ಇನ್ಫೋಸಿಸ್ ಕಾಂಪೌಂಡ್ ಮೇಲೆ ಬಿದ್ದಿದೆ ಹಾಗೂ ದೇವರಕಟ್ಟೆ ಸುತ್ತ ಹಾಕಲಾಗಿದ್ದ ಕಬ್ಬಿಣದ ತಡೆಬೇಲಿಗೆ ಸ್ವಲ್ಪ ಮಟ್ಟಿಗೆ ಹಾನಿ ಉಂಟಾಗಿದೆ. ಇದೀಗ ಮರದ ತೆರವು ಕಾರ್ಯಾಚರಣೆ ನಡೆದಿದ್ದು ವಾಹನ ಸಂಚಾರಕ್ಕೆ ಸುಗಮ ವ್ಯವಸ್ಥೆ ಕಲ್ಪಿಸಲಾಗಿದೆ.